Turkey, Please Lord Jesus, my Lord, my God Jesus, King of God Jesus, John call Jesus calls, God bless you Jesus, Father is Lord of Jesus, Lord God call Jesus, Hallelujah, all Jesus, John and Abraham. ಉದಯ ನ್ಯೂಸ್ಗೆ ನಮಸ್ಕಾರಗಳು. ಮುಖ್ಯಾಂಶಗಳು: ವಿಕಸಿತ ಭಾರತಕ್ಕೆ ಫ್ರೆಂಚ್ ಪ್ರಾಣ, ಕರ್ನಾಟಕ ಫ್ರೆಂಚ್ ಪ್ರಾಂತ, ಶಿವಮೊಗ್ಗದಲ್ಲಿ ಉದ್ರಿಕ್ತ ಪರಿಸ್ಥಿತಿ, ದಾಖಲೆ ಬರೆದ ಮೇಘ ತಿರಂಗ. ರಾಜಧಾನಿಯಲ್ಲಿ ಕೈ ಶಕ್ತಿ ಪ್ರದರ್ಶನ, ಕಾಂಗ್ರೆಸ್ ನಾಯಕರಿಗೆ ಅಧಿಕಾರ ಭ್ರಮೆ. ಹಳಕಟ್ಟಿ ಶಾಲೆಯಲ್ಲಿ ತಿರುಗಾಡದ ರಾಷ್ಟ್ರಧ್ವಜ. ಎಪ್ಪತ್ತೈದು ವರ್ಷಗಳಿಂದ ಇತಿಹಾಸ ಬದಲಿಸಿದ ಬರೆಯುವ ಪ್ರಯತ್ನ. ಯುವಕರಿಗೆ ವಿಮಾನದ ನಿಷೇಧ, ಶಿವಮೊಗ್ಗದ ಉದ್ವಿಗ್ನ ಪರಿಸ್ಥಿತಿ. ಎಲ್ಲರೂ ಗಮನತ್ತಿರುವ ಜಗತ್ತಿನ ನೀನೆ. ಕರ್ನಾಟಕ ವಾಣಿಜ್ಯ ಮಂಡಳಿ ವತಿಯಿಂದ ಗೌರವ. ಎಲ್ಲಕ್ಕೂ ಒಳ್ಳೆಯದು ಶಿಶುಮುನ್ನ. ಮೋದಿ ಹೇಳಿದರು ಪಂಚಪ್ರಾಣಗಳು. ಅಭಿವೃದ್ಧಿಶೀಲ ದೇಶ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಲು ಪ್ರತಿಜ್ಞೆ. ಜನರೆಲ್ಲರೂ ರಾಷ್ಟ್ರೀಯ ಮನಸ್ಥಿತಿ ದೋಷಗಳು ಸಂಪೂರ್ಣ ನಿರ್ಮೂಲನೆ. ಮೂರನೇದು, ನಿಮ್ಮ ಮೂಲ ಆಹಾರ ಪರಂಪರೆ ಬಗೆಹರಿಸುವುದು ಭಾರತೀಯ ಒಗ್ಗಟ್ಟು ವಿಶ್ವಾಸ. ನಾಯಕರು ಸೇರಿದಂತೆ ಎಲ್ಲ ಕರ್ತವ್ಯ ಪ್ರಜ್ಞೆ. ಭಾರತದ ಮುಂದಿನ 70 ವರ್ಷಗಳು ನಿಶ್ಚಿತವಾಗಿ ಮಹಿಳೆಯರಿಗೆ ಆರ್ಥಿಕ ಸ್ವರಾಜ್ಯ ಸ್ವಾತಂತ್ರ್ಯ, ಉತ್ತಮ ಆಡಳಿತ ದೇಶ ಹಾದಿಯಲ್ಲಿ ನಡೆಯಬೇಕು. 130 ಕೋಟಿ ಜನರು ಹೆಜ್ಜೆ ಮುಂದಿಟ್ಟಿದ್ದಾರೆ. ದೇಶವು 130 ಕೋಟಿ ಹೆಜ್ಜೆ ಮುಂದೆ ಸಾಗುತ್ತದೆ. ಭಾಷೆ ವಿವಿಧತೆ, ಪ್ರಾದೇಶಿಕ ಆಹಾರ, ಸಂಸ್ಕೃತಿ ಸೊಬಗು ಭಾರತ ವಿಶೇಷತೆಗಳು. ಸತತ 9ನೇ ಬಾರಿಗೆ ಕೆಂಪು ಕೋಟೆಯ ಮೇಲೆ ಮೋದಿ ದಾರಿ ರೋಜುನಲ್ಲಿ ಭಾಷಣ. ಟೆಲಿಗ್ರಾಫ್ ಮತ್ತು ಬದಲಿಗೆ ಕಾಗದದಲ್ಲಿ ಭಾಷಣ ಮಾಡಿ ಟಿಪ್ಪಣಿ ಬಳಸಿ ಪ್ರಧಾನಿ. ಚರ್ವಿತ ರೂಪವನ್ನು ಭಾಷಣ ಬದಲಿಗೆ 75 ವರ್ಷಗಳ ಭವಿಷ್ಯಕ್ಕೆ ಮುನ್ನೋಟ. ದೇಶ ಅಭಿವೃದ್ಧಿ ಪ್ರಯತ್ನ, ಜನರು ನೇರ ಪಾಲ್ಗೊಳ್ಳುವಿಕೆ ಕರೆ. ಇದೇ ಮೊದಲ ಬಾರಿಗೆ DRDO ವರದಿ ಪ್ರತಿಷ್ಠಿತ. ಫಿರಂಗಿಯೊಂದಿಗೆ ಗಾನ ಸೋಸಲೇಟ್. ಮೋದಿ ಮತ್ತೇನು ಹೇಳಿದರು? ಭಾರತದ ಮುಂದಿನ 25 ವರ್ಷ ವಿಶೇಷವಾಗಿ ಮಳೆಗೆ ರಾಷ್ಟ್ರ ಸ್ವರಾಜ್ಯ ಮತ್ತು ಸ್ವಾತಂತ್ರ್ಯ ಮತ್ತು ಉತ್ತಮ ಆಡಳಿತ ಸ್ವದೇಶಿ ಹಾದಿಯಲ್ಲಿ ನಡೆಯಲೇಬೇಕು. 130 ಕೋಟಿ ಜನರು ಹೆಜ್ಜೆ ಮುಂದಿಟ್ಟಿದ್ದಾರೆ. ದೇಶದ 130 ಹೆಜ್ಜೆ ಸಾಗುತ್ತದೆ. ಭಾಷೆ ವಿಫುಲತೆ, ಪ್ರಾದೇಶಿಕ ಆಹಾರ, ಸಂಸ್ಕೃತಿ ಸೊಬಗು ಭಾರತ ವಿಶೇಷತೆ. ಭೂಮರಹಿತ ಕೃಷಿ ಮಕ್ಕಳು ವಿಧಮಿತ ಯೋಜನೆ ವಿವರಣೆ. ಮಹಾತ್ಮ ಸೈನಿಕರ ಕುಟುಂಬದ ಒಬ್ಬನ ಸದಸ್ಯರ ಸರ್ಕಾರಿ ಉದ್ಯೋಗ. 250 ಕೋಟಿ ವೆಚ್ಚದಲ್ಲಿ ಶಾಲೆ ಕಾಲೇಜುಗಳು. ಭೌಗೋಳಿಕ
ಶಾಲೆ ಕಾಲೇಜುಗಳ ನಿರ್ಮಾಣ 450 ಅಂಗನವಾಡಿ ಸಾಧ್ಯತೆ, 8,100 ಮಹಿಳೆಯರಿಗೆ ಉದ್ಯೋಗಾವಕಾಶ, ಕಾರುಗಳ ಅಭಿವೃದ್ಧಿವರೆಗೆ ನಿಲ್ದಾಣಗಳಿಗೆ 50,000 ಸಹಾಯಧನ. ಸ್ವಾತಂತ್ರ್ಯದ ಮಹೋತ್ಸವ ಅಂಗವಾಗಿ ಕರ್ನಾಟಕ ಪ್ರದೇಶದ ಸಮಿತಿ ಬೆಂಗಳೂರಿನಲ್ಲಿ ಸೋಮವಾರ ಆಚರಿಸಿದ ಸ್ವಾತಂತ್ರ್ಯ ನಡಿಗೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದರು. ಶಿವಮೊಗ್ಗದ ಘಟನೆ ಸಂಬಂಧಿತ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಯಾರೇ ತಪ್ಪು ಮಾಡಿದರೂ ಕಠಿಣ ತೆಗೆದುಕೊಳ್ಳುವಂತೆ ಆದೇಶಿಸಿದ್ದೇನೆ. ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ರಾಷ್ಟ್ರಧ್ವಜಗಳನ್ನು ಹಾಡುವ ಕಾಂಗ್ರೆಸ್ ನಾಯಕರು ಒಟ್ಟಿಗೆ ಸೇರಿ ಹಸಿರು ಬಾಣಗಳನ್ನು ಒಟ್ಟಿಗೆ ಹರಬಿಡುವ ಹಲವು ಸಾಧನೆ ಚಾಲನೆ ನೀಡಿದರು. ಬಹುತೇಕ ಚಾರ್ಟ್ಗಳನ್ನು ಧರಿಸಿ ಕೈಯಲ್ಲಿರುವ ಧ್ವಜ ಹಿಡಿದು ಬಂದ ಕಾರ್ಯಕ್ರಮ ಮುಗಿಸಲು ಮುಟ್ಟುವ ಜೈಕಾರ ಘೋಷಣೆಗಳ ಮೂಲಕ ದೇಶ ಪ್ರೇಮವನ್ನು ಮರೆದರು. ಸಮಾರೋಪ ಸಮಾರಂಭದಲ್ಲಿ ನಾಯಕರ ಭಾಷಣ. ಸ್ವಾತಂತ್ರ್ಯ ಹೋರಾಟ ಧರಿಸುವ ಇನ್ನೊಂದು ಇತಿಹಾಸ ಕಾರ್ಯಕ್ರಮ. ದೇಶದಲ್ಲಿ ಹೆಚ್ಚುತ್ತಿರುವ ಆರ್ಥಿಕ, ಸಾಮಾಜಿಕ ಅಸಮಾನತೆ, ರಾಜಕೀಯ ಸ್ವಾತಂತ್ರ್ಯಕ್ಕೆ ಅಪಾಯಕಾರಿ. ಸ್ವಾತಂತ್ರ್ಯ ಹೋರಾಟಗಾರರು ತ್ಯಾಗ, ಬಲಿದಾನ, ಸಮರ್ಥ ಸಂವಿಧಾನದ ಪ್ರಜಾಪ್ರಭುತ್ವ ಉಳಿಸುವ ಸಂಕಲ್ಪಗಳನ್ನು ನಾವೆಲ್ಲರೂ ನೋಡಬೇಕು. ತನ್ನನ್ನು ತಾವೇ ವಿಶ್ವಗುರು ಎಂದು ಹೇಳಿಕೊಂಡು ಅಧಿಕಾರ ಕುಳಿತಿರುವ ವ್ಯಕ್ತಿಯ ಸರ್ವಾಧಿಕಾರಿ ಘೋಷಣೆಯಿಂದ ನಮ್ಮ ಲಕ್ಷಾಂತರ ಪೂರ್ವಜನರು ಸ್ವಾತಂತ್ರ್ಯ ಹೋರಾಟಗಾರರ ಆದರ್ಶ ನೆಲೆಗುಡುಕಾಗಿ ಪ್ರಜಾಪ್ರಭುತ್ವವನ್ನು ಬುಡುಮೇಲಾಗುತ್ತದೆ. ನೆಹರು ಮತ್ತು ಅವರ ಅಪಮಾನಗೊಳಿಸುವ ನೀಚ ಶಕ್ತಿಗಳನ್ನು ಕಾರ್ಯದಿಂದ ನಿಗ್ರಹಿಸಲು ಇಲ್ಲಿರುವ ಕಾರ್ಯಕರ್ತರು ಸಂಕಲ್ಪ ಮಾಡಬೇಕು. ಸಪ್ತ ಕ್ರಿಯೆಗಳಿಂದ ಸಲಹೆ ನೀಡಿದ ಯಡಿಯೂರಪ್ಪ, ಶತಮಾನದ ದೇಶದ ಎಲ್ಲ ಸಜ್ಜಲತಾ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಮಹೋತ್ಸವದ ಪ್ರಧಾನಿಯಾಗಿದೆ. ಜಗತ್ತಿನ ಎಚ್ಚರಿಸಿಕೊಂಡು ಮೋದಿ ಅವರ ಮಾರ್ಗದರ್ಶನ ಕಡೆ ನೀಡುತ್ತಲೇ ಅಂತಹ ಪ್ರಧಾನಿ ಪಡೆದ ನಾವೆಲ್ಲರೂ ಪುಣ್ಯವಂತರು. ಕಾಲದಲ್ಲಿ ನಾವೆಲ್ಲ ಒಳ್ಳೆ ಕೆಲಸ ಮಾಡಬೇಕಾಗಿದೆ. ದೇಶ ವಿದೇಶಕ್ಕೆ ಹೋಗಿ ಬಂದರೂ ಎಲ್ಲರಿಗೂ ದಿನವೂ ಮೋದಿಯುತ ವಿಶ್ರಾಂತಿ ಪಡೆಯುವುದಿಲ್ಲ ಎಂದು ನಮಗೆ ಮಾರ್ಗದರ್ಶನ ನೀಡಬೇಕು. ದಿಕ್ಕಿಲ್ಲದಿರುವ ನಾವು ಹೆಜ್ಜೆಗೆಷ್ಟು ಕರ್ನಾಟಕದಲ್ಲಿ ಬಿಜೆಪಿ ಕಟ್ಟಲು ಸಾಧ್ಯ ಎಂದರು. ಜಯ ಭಾರತ ಜನತೆಯ ತನುಜಾತೆ ಎಂಬ ಸಾಲು ಘೋಷಿಸುವಂತೆ ನಮ್ಮ ಕರುನಾಡು ಸ್ವಾತಂತ್ರ್ಯ ಪೂರ್ವ ದೇಶದ ಅಭಿವೃದ್ಧಿಗೆ ವಿಶೇಷ ಕೊಡುಗೆ ನೀಡಿದೆ. ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾದ ಜಾತಿ ಮತಗಳ ಭೇದವಿಲ್ಲದೆ ಸಾರ್ವಜನಿಕರ ಬಾಳುಗಳು ಸರ್ವಶಿಕ್ಷಣ ಸಮೂಹಗಳ ಸಮೂಹಕ್ಕೆ ನ್ಯಾಯವಾದ ಆದ್ಯತೆ ಮೇಲೆ ಆಡಳಿತ ನಡೆದಿದೆ. ಭಾರತೀಯ ನಾವು ರಾಷ್ಟ್ರಕವಿ ಕುವೆಂಪು ಆಶೀರ್ವದಿಸಿದಂತೆ ವಿಶಾಲ ಭಾರತ ವಿಶ್ವಮಾನ್ಯತೆಯಿಂದ ಬದುಕಿ ದೇಶ ಏಕತೆ ಸಮಗ್ರತೆ ಅಭಿವೃದ್ಧಿಗೆ ಮುಂದಿನ ಇಡೋಣ ಕಲೆ ನೀಡಿದರು. ಸಿದ್ದರಾಮಯ್ಯ ಹೇಳಿದ ಸಿಎಂ ಬೊಮ್ಮಾಯಿ, ನಿನ್ನ ಯಾರು ಒಬ್ಬರು ಬೊಮ್ಮಾಯಿಯವರು SBRSS ಎಡಗೋಗಿದೆ ಎಂದಿದ್ದರು. ನಾನು ಹೇಳಿದ್ದ RSS ವಿಚಾರ ಆದರ್ಶ ದೇಶಭಕ್ತಿಗೆ ತಲೆಬಾಗಿದ್ದೇನೆ. ಅದರ ತತ್ವೋಪದೇಶಗಳ ಹಿನ್ನೆಲೆಯಲ್ಲಿ ಕರೆಕಟ್ಟಲು ಕಾಣಕೊಟ್ಟಿದೆ. ನನಗೆ ಅದಕ್ಕೆ ಅಭಿಮಾನಗಳಿಲ್ಲ ಎಂದು ಹೇಳಿದರು. ಕೋಲಾರದಲ್ಲಿ ವಿಜಯ ಕರ್ನಾಟಕದ ವೇದಿಕೆ ನೂತನ ಕಚೇರಿಯಲ್ಲಿ ಉತ್ಸವದ ಸಚಿವವನ್ನು ಸೋಮವಾರ ಉದ್ಘಾಟಿಸಿದರು. ಸಂಭ್ರಮದ ಜಿಲ್ಲಾಧಿಕಾರಿ ವೆಂಕಟರಾಜು, SGP ಸಿಇಒ ಮುಖೇಶ್ ಕುಮಾರ್ ಮತ್ತು ವರ್ತಕರು ಪ್ರಕಾಶ್, DS ತಾಲೂಕು ಅಧ್ಯಕ್ಷ ಕೀರ್ತಿ ಸರ್ವಶ್ರೇಷ್ಠರಿ, ವಿಜಯ ಕರ್ನಾಟಕದ ಬೆಂಗಳೂರು ಸಿಇಒ ರಚಿತಾ ಕಾಟಿ, ಸಾಂಪ್ರದಾಯಿಕ ಪ್ರದರ್ಶನ ಜಗನ್ನಹಳ್ಳಿಯಲ್ಲಿ ಉಪಸ್ಥಿತರಿದ್ದರು.
ಶಿವಮೊಗ್ಗದ ಹೆಸರಿಸಂತ ರಾಜ್ಯದಲ್ಲಿ ಕೋಮು ಗಲಭೆಗಳು ಹಿಂದೆ ಕಾಂಗ್ರೆಸ್ ಎಸ್ಡಿಪಿಐ ಈ ದುಷ್ಟತನ ಬಗೆಹರಿಸುವುದು ರಾಷ್ಟ್ರ ವಿರೋಧಿಗಳನ್ನು ಭಯೋತ್ಪಾದಕರಾಗಿ ಸರ್ಕಾರ ಗುರುತಿಸಿ ಸಮುದಾಯ ಶಿಕ್ಷೆಗೆ ಗುರಿಪಡಿಸಬೇಕು. ಯುವಕ-ಯುವತಿಯರಿಗೆ ವಾಟ್ಸ್ಆ್ಯಪ್ ಸಂಭಾಷಣೆಗಳಿಂದ ನಡೆದರೆ ಕೆಲ ಹೊತ್ತು ಗೊಂದಲ ಸೃಷ್ಟಿಸುತ್ತದೆ. ಗೊಬ್ಬರದ ಬಳಕೆ ಮಾಡುವುದರಿಂದ ನಿಜ ಸಮುದಾಯಗಳಿಂದ ತಪ್ಪು ಅಭಿಪ್ರಾಯ ಬೆಂಬಲಿಸಿದೆ. ಈ ಪ್ರಕರಣ ದಾಖಲಿಸುವ ವಿಚಾರಣೆ ನಡೆದಿದೆ. ಈಗ ಲಿರಿಕಲ್ ವಿಡಿಯೋ ನೋಡಿ ಚಿತ್ರೀಕರಣ ಹೇಗೆ ಮಾಡಬಹುದು ಎಂಬ ಕುತೂಹಲ ಇದ್ದರೆ ನನ್ನ ಪ್ರಕಾರ ಅದ್ಭುತವಾಗಿ ಮಾಡಿಬಂದಿದೆ. ಇದರ ಜತೆಗೆ ಹಿನ್ನೆಲೆ ಸಂಗೀತ ಕೂಡ ನಿನಗೆ ಬಿಡುಗಡೆಯಾಗಿದ ಮೇಲೆ ಸಮಾಧಾನ. ಇದೊಂದು ಸಂಗೀತ ಪ್ರೇಮ ಕಥೆ ಇದೆ. ಲವ್ 360 ಸಿನಿಮಾ ಗೀತ ಶುಕ್ರವಾರ ಬಿಡುಗಡೆಯಾಗಲಿದೆ. ಸಿನಿಮಾದ ಜಗತ್ತೇ ನೀನು ಹಾಡು ಸೂಪರ್ ಹಿಟ್ ಆಗಿದ್ದು, ಅದರ ನಿರ್ದೇಶಕ ಶಶಿಕಾಂತ್ ಕೆಲ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಅವಳ ಮನೆಗೆ ಹೋಗಬಾಳು, ಅವಳ ಭಾವನೆಗಳು ಗೌರವ ನೀಡಿ, ಸಮೂಹದಲ್ಲಿ ಅವಳೇ ಅಡ್ಜಸ್ಟ್ ಆಗಬೇಕು ಎನ್ನುವ ನಿಮ್ಮ ಒದ್ದಾನೆ ಮತ್ತೊಮ್ಮೆ ಮಗನ ನಿಮ್ಮ ಗೌರವಯುತ ಸಂಸಾರವನ್ನು ಆರಂಭಿಸುವುದಕ್ಕೂ ಕಾರಣವಾಗಬಹುದು. ಹೀಗಾಗಿ ಅವಳಿಗೆ ಕೋಚ್ ಹೊಂದಿಕೊಳ್ಳುವುದು ನಿಮ್ಮ ಮನೆಯ ನೆಮ್ಮದಿಯ ಪೂರಕವೆನಿಸಬಹುದು. ನಮಸ್ಕಾರಗಳು.